ನಗರ ಪ್ರದೇಶದಲ್ಲಿ ಕೃಷಿ ಮಾಡಲು ಸಾಧ್ಯವೇ ಎನ್ನುವುದು ಹಲವರ ಪ್ರಶ್ನೆ. ಆದರೆ ಜಮೀನು ಇಲ್ಲದೇ ಇದ್ದರೂ ಕೇವಲ ಮನಸ್ಸಿದ್ದರೆ ಬಿಡುವಿನ ಸಮಯವನ್ನು ಸದುಪಯೋಗಪಡಿಸಿ ಯಶಸ್ವಿ ಕೃಷಿಕನಾಗಬಹುದು ಎನ್ನುತ್ತಾರೆ ಇಲ್ಲೊಬ್ಬರು ಕೃಷಿಕರು. ಯಾರವರು ಅಂತೀರಾ? ಬನ್ನಿ ಇವರದೇ ನೋಡಿ. ಇವರೇ ಬೋಂದೆಲ್ ನಿವಾಸಿ ಮ್ಯಾಕ್ಸಿಮ್ ರೋಡ್ರಿಗಸ್. ಕಲೆ ಹಾಗೂ ಅಗ್ರಿಕಲ್ಚರ್ನಲ್ಲಿ ಬ್ಯುಸಿಯಾಗಿರುವ ಇವರು 8 ತಿಂಗಳುಗಳ ಕಾಲ ನಾಟಕ ಕಲಾವಿದನಾಗಿ ಕಲಾ ಪರಿಕರ ವಿನ್ಯಾಸ, ಸ್ಟೇಜ್ ಸೆಟ್ಟಿಂಗ್ ಹೀಗೆ ನಾನಾ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡು ಉಳಿದ ಅವಧಿಯಲ್ಲಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರ ತೋಟದಲ್ಲಿ ಎಲ್ಲಾ ಬಗೆಯ ತರಕಾರಿಗಳನ್ನ ಬೆಳೆಸ್ತಾ ಇದ್ದಾರೆ. ರಾಸಾಯನಿಕವಲ್ಲದ ತರಕಾರಿ ಪರಿಸರದಲ್ಲಿ ಬೇಡಿಕೆ ಹೆಚ್ಚಿದೆ ಎನ್ನುತ್ತಾರೆ ಅವರು. ತರಕಾರಿ ರೋಗಕ್ಕೆ ತುತ್ತಾದ್ರೆ ಇವರೇ ಮದ್ದು ತಯಾರಿಸಿ ಸಿಂಪಡಿಸುತ್ತಾರೆ. ಎಲ್ಲೂ ಸಿಗದ ತರಕಾರಿ ಇವರ ತೋಟದಲ್ಲಿ ಲಭ್ಯ. ಇವರ ತೋಟವೇ ಒಂದು ವೈವಿಧ್ಯಮಯವಾದ ತೋಟ. ಗುಡ್ಡಗಾಡು ಪ್ರದೇಶದಲ್ಲಿ ನಿರಂತರ ಶ್ರಮಪಟ್ಟು ತೋಟವನ್ನ ಬೆಳೆಸಿದ ಪರಿ ಎಲ್ಲರನ್ನೂ ನಿಬ್ಬೆರಗಾಗಿಸುತ್ತದೆ. ಅಷ್ಟೇ ಅಲ್ಲದೆ ತರಕಾರಿ ಬೆಳೆಯಲೆಂದೇ ಸಾವಯವ ಗೊಬ್ಬರ ಹೊಂಡ ನಿರ್ಮಾಣವನ್ನು ಮಾಡಿದ್ದಾರೆ. ಬೊಂದೆಲ್ ಪ್ರದೇಶದಲ್ಲಿ ನಾನು ಹಲವು ವರ್ಷಗಳ ಹಿಂದೆ ಅಭಿವ್ಯಕ್ತ ಮಂಗಳೂರು ಇದರಲ್ಲಿ ರಂಗ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಕೆಲಸ ಮಾಡಿದ್ದು ನನ್ನ ಬಿಡುವಿನ ವೇಳೆಯಲ್ಲಿ ಇದರಲ್ಲಿ ತೊಡಗಿಸಿಕೊಂಡೆ. ಕೃಷಿ ಮಾಡಬೇಕು ಎನ್ನುವ ಮನಸ್ಸಿದ್ರೆ ಜಾಗ ಇಲ್ಲದಿದ್ರೂ ಕೃಷಿ ಮಾಡಬಹುದು. 12 ಸೆನ್ಸ್ ಜಾಗದಲ್ಲಿ ಮನೆ, ಬಾವಿ, ವಿಶಾಲ ಅಂಗಳ ಸೇರಿ ಉಳಿದ ಜಾಗದಲ್ಲೂ ಕೃಷಿ ಮಾಡಿದ್ದೇನೆ ಎನ್ನುತ್ತಾರೆ ಅವರು. ಈ ಕೃಷಿಯ ಹವ್ಯಾಸ, ಗಿಡಗಳ ಹವ್ಯಾಸವನ್ನು ಯಾರಾದರೂ ಇಟ್ಟುಕೊಂಡಿದ್ದರೆ ಅದರಲ್ಲಿ ಸಿಗುವಂಥ ತೃಪ್ತಿ ಮತ್ತು ಉಪಯೋಗಗಳು ಮತ್ತು ಲಾಭ ಅದು ಕಂಡುಕೊಂಡ ನಂತರನೇ ಅದು ಒಂದು ಹವ್ಯಾಸವಾಗಿ ಬೆಳೀತದೆ. ಎಷ್ಟೋ ಪ್ರಯೋಜನಗಳು, ಲಾಭಗಳು ನನಗಾಯಿತು ಅಂತ ಆಮೇಲೆ ಹಲವರು ಹೇಳಿದ್ದಿದೆ. ಮಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ಪ್ರದೇಶ ಇದು. ಅತ್ತ ಹಳ್ಳಿಯೂ ಅಲ್ಲ, ಇತ್ತ ನಗರವೂ ಅಲ್ಲ ಅನ್ನುವ ಥರ ಇರುವಂಥ ಒಂದು ಸ್ಥಳ ಇದು. ತುಂಬ ರಿಮೋಟ್ ಏರಿಯಾ ಅಂತ ಹೇಳ್ಬೋದು. ಈ ಸ್ವಾವಲಂಬನೆ, ಸ್ವ ಉದ್ಯೋಗ ಅಂತ ಯುವಕರಿಗೆ ಪ್ರೇರಣೆ ಕೊಡುವಂಥ ಇನ್ನೊಂದು ಅದರ ಭಾಗವಾದ ಚಟುವಟಿಕೆಯಾಗಿತ್ತು. ಅಲ್ಲಿ ಪ್ರೇರೇಪಿತನಾದ ನಾನು ಇದನ್ನು ಎಲ್ಲೆಲ್ಲೋ ಹೋಗಿ ಮಾಡೋದಕ್ಕಿಂತ ನನ್ನ ಊರಲ್ಲೇ ಇದ್ದುಕೊಂಡು ಯಾಕೆ ಮಾಡಬಾರ್ದು ಅನ್ನುವ ಒಂದು ನಿಟ್ಟಿನಲ್ಲಿ ಮೊದಲು ಹಸುಗಳನ್ನು ಸಾಕಿ ಡೈರಿಯನ್ನು ಪ್ರಾರಂಭಿಸಿದೆ, ಸಣ್ಣದೊಂದು. ಅದರಲ್ಲಿ ಕ್ರಮೇಣ ಸೇರ್ಪಡೆಗೊಂಡು ಕೃಷಿಯನ್ನು ಕೂಡ ಸ್ವಲ್ಪ ಆರಂಭಿಸಿದೆ. ಅದರ ನಂತರ ಈ ಜನಗಳಿಗೋಸ್ಕರ ಒಂದು ಸಣ್ಣ ಶಾಲೆಯನ್ನು ಆರಂಭಿಸಿ ಅಂಗನವಾಡಿ ಕೇಂದ್ರ, ಕಟ್ಟಿಂಗ್ ಕ್ಲಾಸ್, ಯುವಕರಿಗೆ ತರಬೇತಿಯ ಕಾರ್ಯಕ್ರಮಗಳು, ಹೀಗೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಹೋದಾಗ ಅದು ಯಶಸ್ಸನ್ನು ಪಡೀತಾ ಹೋಯಿತು, ಬೆಳೀತಾ ಹೋಯಿತು. ಊರು ಕೂಡ ಅಭಿವೃದ್ಧಿ ಆಯಿತು. ರೋಡು ಕೂಡ ಇಲ್ಲದ ಅಥವಾ ದಿನಾಲು ನ್ಯೂಸ್ ಪೇಪರ್ ಕೂಡ ಕಾಣದೆ ಈ ಊರಿಗೆ ಎಲ್ಲ ಸವಲತ್ತುಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ರೋಡಿನ ಮೇಲೆ ಒಂದು ಚಪ್ಪರ ಥರ ಮಾಡಿಕೊಂಡು ರೋಡಿನಲ್ಲಿ ತರಕಾರಿ ಗಿಡಗಳನ್ನು ಬೆಳೆಸಿ ತೋಡಿನ ಮೇಲೆ ಚಪ್ಪರ ಹಾಕಿ ಅದು ಯಶಸ್ವಿ ಆದಾಗ ಅದಕ್ಕೆ ರೋಡು ತೋಡು ಅನ್ನುವ ಒಂದು ನಾಮಕರಣವನ್ನು ಮಾಡಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ತುಂಬಾ ಸಮಯಾವಕಾಶ ಇದ್ದಾಗ ಅಕ್ಕನ ಗುಡ್ಡಗಾಡು ಜಾಗವನ್ನು ಬಳಸಿ ಅಲ್ಲಿ ನಾನು ಕೃಷಿ ಚಟುವಟಿಕೆ ಮಾಡುವ ಮೂಲಕ ಇನ್ನಷ್ಟು ಯಶಸ್ಸನ್ನ ಸಾಧಿಸಿದೆ. ಇದಕ್ಕೆ ಮನೆಯವರು ಕೂಡ ಸಾಥ್ ನೀಡಿದ್ರು. ಆದ್ರೆ ಛಲ ಬಿಡದೆ ಗುಡ್ಡಗಾಡು ಪ್ರದೇಶವನ್ನ ಕ್ಲೀನ್ ಮಾಡಿ ನಾವು ಅಲ್ಲಿ ತರಕಾರಿ ಬೆಳೆ ಬೆಳೆದೆವು ಎಂದು ತಮ್ಮ ಕಷ್ಟವನ್ನ ವಿವರಿಸ್ತಾರೆ. ನಾನು, ನನ್ನ ಮಡದಿ ಮತ್ತು ಮಗಳು ಎಲ್ಲರೂ ಸೇರಿಕೊಂಡು ದಿನಾ ಸ್ವಲ್ಪ ಹೊತ್ತು ಅದಕ್ಕೆ ಪ್ರಾರಂಭಿಸಿದಾಗ ಒಂದು ಪರಿಸರಕ್ಕೆ ಬೇಕಾದಂತಹ ಏನಾದರೂ ಕೊಡುಗೆಯನ್ನು ಕೊಡೋಣ ಅಂತ ಮುಂದುವರಿಸಿ ಅದರಲ್ಲೇ ಗಿಡಗಳನ್ನು ನೆಡಲಿಕ್ಕೆ ಪ್ರಾರಂಭ ಆದಾಗ ನೀರು ನಿಲ್ಲಲಿಕ್ಕೆ ಪ್ರಾರಂಭ ಆಯಿತು. ಇನ್ನೇನು ಗಿಡಗಳು ಕೊಳೀತವೆ ಅನ್ನುವಾಗ ನಾವೇ ಮಣ್ಣನ್ನು ಬೇರೆ ಕಡೆಯಿಂದ ಹೊತ್ತು ತಂದು ಅದಕ್ಕೆ ಸೇರಿಸಿ ಹೇಗೆ ಅದನ್ನು ಸಂರಕ್ಷಿಸಿ ಮತ್ತು ಉತ್ತಮವಾದ ಒಂದು ಬೆಳೆ ಬರಲಿಕ್ಕೆ ಅದರಲ್ಲಿ ಸಾಧ್ಯವಾಗುವ ಹಾಗೆ ಆಯಿತು. ಒಬ್ಬರ ಹೆಸರನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಅವರ ಹೆಸರು ಮಾನ್ಯ ಎಡ್ವರ್ಡ್ ರೆಬೆಲ್ಲೋ ಅಂತ. ಅವರು ತಾಕೋಡೆ ಅವರು.
ಬಹಳ ಹೆಸರು ಪಡೆದಂತಹ ಒಬ್ಬ ತಜ್ಞ ಕೃಷಿಕ. ಜಾಸ್ತಿ ಶಿಕ್ಷಣ ಅವರಿಗೆ ಇಲ್ಲದಿದ್ದರೂ ಕೂಡ ಅವರೊಂದು ನಡೆದಾಡುವ ವಿಜ್ಞಾನಿಯೇ ಅಥವಾ ಒಂದು ಎನ್ಸೈಕ್ಲೋಪೀಡಿಯಾ ಅಂತಲೇ ನಾನು ಹೇಳ್ಬೋದು ಗಿಡಗಳ ಬಗ್ಗೆ, ಕೃಷಿಯ ಬಗ್ಗೆ. ಜಾಗ ಇಲ್ಲ, ಏನು ಮಾಡೋದು, ಮದ್ದನ್ನು ಹೇಗೆ ವಿಷಮುಕ್ತ ಮದ್ದನ್ನು ತಯಾರಿಸೋದು, ಇದಕ್ಕೆಲ್ಲ ನನಗೆ ಕ್ಲೂ ಸಿಕ್ಕಿದ್ದು. ನಾನು ಇನ್ನೊಂದು ದೊಡ್ಡ ಹೆಸರನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬೆಳೆದಂಥ ಒಂದು ಸಂಸ್ಥೆ ATV, ಎನಿ ಟೈಮ್ ವೆಜಿಟೇಬಲ್ ಅನ್ನೋದು. ಶ್ರೀಯುತ ಪಡ್ರೆ ಅವರು ಇದರ ಮುಂದಾಳತ್ವದಲ್ಲಿ ಇವತ್ತು ನ್ಯಾಷನಲ್ ಲೆವೆಲ್ವರೆಗೆ ಸಾಕಷ್ಟು ಸದಸ್ಯರು ಇದರಲ್ಲಿದ್ದಾರೆ. ಪ್ರತಿ ದಿನ ಅನ್ನುವ ಹಾಗೆ ಪ್ರತಿಯೊಂದು ತರಕಾರಿಯ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡ್ತಾರೆ. ಹೀಗೆ ಮಾಡಿದಾಗ ದಿನವಹಿ ನನಗೆ ಮಾಹಿತಿಗಳು ಲಭ್ಯವಾಗ್ತಿದ್ದವು. ಹಾಗೆ ನಾವು ಕಂಡುಕೊಂಡಂತಹ ಮದ್ದುಗಳು ನಮ್ಮ ಸುತ್ತಲಲ್ಲೇ ಇರುವಂಥ ಗಿಡಗಳಿಂದ ಮಾಡುವಂಥದ್ದು. ಉದಾಹರಣೆಗೆ ನಿಮಗೆ ಹೇಳೋದಾದರೆ ಎಕ್ಕಮಾಲೆ ಅಂತ ಒಂದು ಗಿಡ ಇದೆ ನಮ್ಮ ಸುತ್ತಲೂ. ಅದನ್ನು ನಾನು ಕೆಲವು ಗಿಡಗಳನ್ನು ಬೆಳೆಸಿದ್ದೇನೆ. ಹಿಂದೂ ಸಂಸ್ಕೃತಿಯಲ್ಲಿ ಎಲ್ರಿಗೂ ಗೊತ್ತು, ಶಿವನ ಪೂಜೆಗೆ ಬೇಕಾದಂಥ ಹೂವು ಅದು. ಆ ಎಕ್ಕಮಾಲೆಯ ಒಂದಷ್ಟು ಎಲೆಗಳು ಜೊತೆಗೆ ಗಾಂಧಾರಿ ಮೆಣಸು ಅನ್ನೋದು ಯಾರಿಗೂ ಗೊತ್ತು, ಸಹಜವಾಗಿ ಬೆಳೆಯುವಂತಹ ಮೆಣಸು ಅದು ಇದು ಎರಡನ್ನೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸಿಯಲ್ಲಿ ಹಾಕಿ ಒಂದು ಹದಗೊಳಿಸಿ ರೆಡಿಯಾಗಿ ಇಟ್ಟುಕೊಂಡು, ಅದರ ಜೊತೆಗೆ ನಮ್ಮ ಹೊಗೆ ಸೊಪ್ಪು ಅಂತ ಹೇಳ್ತೀವಿ, ಅದು ಈಗ ಕೆಲವು ಕಡೆ ಲಭ್ಯ ಆಗೋದು ಕಷ್ಟ. ಆದರೂ ಕಷ್ಟಪಟ್ಟು ಅದನ್ನು ತಂದು ಅದನ್ನು ತುಂಡುಗಳನ್ನಾಗಿ ಮಾಡಿ ನೆನೆಸಿ ಅದನ್ನು ಹಬೆ ಹೊರಗಡೆ ಹೋಗದಂತೆ ಬೇಯಿಸಿ ಆ ನೀರನ್ನು ಒಂದು ಕಡೆ ಇಟ್ಟುಕೊಳ್ಳೋದು. ಈಗ 3 ವಿಷಯಗಳಾಯಿತು. 4ನೇ ವಿಷಯ ಕಹಿಬೇವಿನ ಎಣ್ಣೆ. ಇದು ಕೂಡ ಪ್ಯೂರ್ ಆಗಿ ಸಿಗೋದು ಸ್ವಲ್ಪ ಕಷ್ಟ, ಆದರೆ ಹುಡುಕೊಂಡು ಹೋದರೆ ಸ್ವಲ್ಪ ಪ್ಯೂರ್ದು ಸಿಗ್ತದೆ. ಅದು ಒಂದು ಪ್ರಮಾಣದಲ್ಲಿ ಆ ಎಣ್ಣೆಯನ್ನು ಅದು ಸುಲಭವಾಗಿ ನೀರಲ್ಲಿ ಕರಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಸೋಪಿನ ಮೂಲಕ ಕರಗಿಸಿ, ಸ್ವಲ್ಪ ಸೋಪನ್ನು ಹಾಕಿ ಕರಗಿಸಿ ಅದನ್ನು ಕೂಡ ಇಟ್ಕೊಳ್ಳೋದು. ಮತ್ತು ಕೆಲವು ಕರ್ಪೂರದ ಗೋಳಿ, ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿರುವಂಥದ್ದೇ ವಿಷಯಗಳಾಯಿತು ನಾನು ಆಗದಿಂದ ಹೇಳಿದ್ದು. ಇದನ್ನು ಹುಡಿ ಮಾಡಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಅದಕ್ಕೆ ನೀರು ಬೆರೆಸಿ ಒಂದು ಪ್ರಮಾಣಕ್ಕೆ ತಂದ ನಂತರ ಅದನ್ನು ಸೋಸಿ ಬೇಕಿದ್ರೆ ಮೆಷಿನಲ್ಲಿ ಸ್ಪ್ರೇ ಮಾಡ್ಬೋದು, ಅಥವಾ ಹಾಗೇನೆ ನಮ್ಮ ಕೈಯಿಂದಲೇ ಅದನ್ನು ಅದರ ಗಿಡಗಳ ಮೇಲೆ ಬಿಸಾಕೋದ್ರ ಮೂಲಕ ರೋಗ ನಿಯಂತ್ರಣ ಮಾಡಿಕೊಳ್ಬೋದು ಅಂತ ಕಂಡುಕೊಂಡ ಒಂದು ವಿಧಾನವಾದರೆ ಕುಂಬಳಕಾಯಿ, ಬೆಂಡೆಕಾಯಿ, ನೆಲನೆಲ್ಲಿ, ಆಡು ಸೊಪ್ಪು, ವಿಟಮಿನ್ ಸೊಪ್ಪು, ಕರಿಮೆಣಸು, ನುಗ್ಗೆ ಸೊಪ್ಪು, ಪಪ್ಪಾಯ, ವೀಳ್ಯದೆಲೆ, ಆಲಂಬಸಳೆ, ಕಬ್ಬು, ಕರಿಬೇವು, ಹೀರೆಕಾಯಿ, ಕುಂಬಳ, ಮೆಣಸು ಗಿಡ, ಅಲಂಕಾರಿಕ ಗಿಡ, ಸಾಂಬ್ರಾಣಿ, ಮೂಲಂಗಿ, ಹರಿವೆ ಸೊಪ್ಪು, ಹೀಗೆ ಎಲ್ಲವನ್ನ ಇವರು ಅತಿ ಕಡಿಮೆ ಜಾಗದಲ್ಲಿ ಬೆಳೆಸಿದ್ದಾರೆ. ಒಟ್ಟಿನಲ್ಲಿ ಕಲಾ ಪ್ರೇಮದೊಂದಿಗೆ ಕೃಷಿ ಕಾಯಕವನ್ನು ಮಾಡಿಕೊಂಡು ಬರುತ್ತಿರುವ ಮ್ಯಾಕ್ಸಿಮ್ ಅವರ ಕಾರ್ಯಕ್ಕೆ ನಮ್ಮದು ಒಂದು ಹ್ಯಾಟ್ಸ್ ಆಫ್. ಗಣೇಶ್ ಪೂಜಾರಿ, ನಮ್ಮ ಕುಲ ನ್ಯೂಸ್ 24/7.